ಹರ್ಷಿತಾ. ಕರ್ವ ಚಾನೆಲ್ಗೆ ಸ್ವಾಗತ. ಕಾರವಾರದ ಹಬ್ಬುವಾಡ ರಸ್ತೆಯ ಹದಗೆಟ್ಟ ಸ್ಥಿತಿ. ಡಿಸೆಂಬರ್ 16ರಂದು ವಿದ್ಯಾರ್ಥಿ ಒಕ್ಕೂಟ ಆಟೋ ಚಾಲಕರ ವಿನೂತನ ಪ್ರತಿಭಟನೆ. ಕಾರವಾರ ನಗರದ ಹಬ್ಬುವಾಡ ರಸ್ತೆ ಸಂಪೂರ್ಣ ಹದಗೆಟ್ಟು ಜನರಿಗೆ ತೊಂದರೆ ಉಂಟು ಮಾಡುತ್ತಿರುವ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿ ಒಕ್ಕೂಟ ಮತ್ತು ಆಟೋ ಚಾಲಕರು ಡಿಸೆಂಬರ್ 16ರಂದು ವಿಶಿಷ್ಟ ಪ್ರತಿಭಟನೆ ನಡೆಸಲಿದ್ದಾರೆ ಎಂದು ವಿದ್ಯಾರ್ಥಿ ಒಕ್ಕೂಟದ ಜಿಲ್ಲಾಧ್ಯಕ್ಷ ರಾಘುನಾಯ್ಕ್ ತಿಳಿಸಿದ್ದಾರೆ. ಗುರುವಾರ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಸ್ತೆ ಕಾಮಗಾರಿಗೆ ಸರ್ಕಾರವೇ 20 ಕೋಟಿ ರೂಪಾಯಿ ಮಂಜೂರು ಮಾಡಿದ್ದರೂ ಪಿಡಬ್ಲ್ಯೂಡಿ ಇಲಾಖೆ ಡಿಸೆಂಬರ್ 1ರಿಂದ ಕೆಲಸ ಆರಂಭವಾಗುತ್ತದೆ ಎಂದು ಹೇಳಿ ಇನ್ನು ಯಾವುದೇ ಕಾರ್ಯ ಪ್ರಾರಂಭಿಸಿಲ್ಲ ಎಂದು ಟೀಕಿಸಿದರು. ಹಬ್ಬುವಾಡ ರಸ್ತೆ ಹದಗೆಟ್ಟಿರುವುದರಿಂದ ಕೈಗಾ ಅಣು ವಿದ್ಯುತ್ ಸ್ಥಾವರದ 5 ಮತ್ತು 6ನೇ ಘಟಕಗಳ ಸುಮಾರು 13,000 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗೂ ತೊಂದರೆ ಉಂಟಾಗಿದೆ. ಸಾಮಗ್ರಿಗಳು ಹೊತ್ತ ಲಾರಿಗಳು ರಸ್ತೆ ಹಾಳಾದ ಕಾರಣ ಯೋಜನೆ ಪ್ರದೇಶಕ್ಕೆ ಹೋಗಲು ಸಾಧ್ಯವಾಗುತ್ತಿಲ್ಲ. ಭಾರೀ ವಾಹನ ಸಂಚಾರದಿಂದಲೇ ರಸ್ತೆ ಹಾಳಾದರೂ ಕೈಗಾ ಅಧಿಕಾರಿಗಳು ರಸ್ತೆ ದುರಸ್ತಿ ಕಡೆ ಗಮನ ಹರಿಸದೆ ನಿರ್ಲಕ್ಷ್ಯ ತೋರಿಸುತ್ತಿದ್ದಾರೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು. ರಸ್ತೆಗೆ ಹಣವಿಲ್ಲ, ಉತ್ಸವಕ್ಕೆ ಕೋಟಿ. ಹೀಗಾಗಿ ರಸ್ತೆಯ ದುರಸ್ತಿಗಾಗಿ 2 ಕಾಣಿಕೆ ಡಬ್ಬಿಗೆಗಳನ್ನು ಇಟ್ಟು ಜನರಿಂದ ದೇಣಿಗೆ ಸಂಗ್ರಹಿಸಿ ಆ ಹಣವನ್ನು ಪಿಡಬ್ಲ್ಯೂಡಿ ಇಲಾಖೆಗೆ ಹಾಗೂ ಕೈಗಾ ಯೋಜನೆಗೆ ಹಸ್ತಾಂತರಿಸುವ ವಿನೂತನ ಪ್ರತಿಭಟನೆ ನಡೆಸಲಿದ್ದೇವೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ರಮಾಕಾಂತ್ ಗುನ್ಗಿ, ರೂಪೇಶ್ ಗುನ್ಗಿ, ಚಂದ್ರಕಾಂತ್ ನಾಯ್ಕ್, ಕಾಶಿನಾಥ್ ಬಂಟ್, ಅಶೋಕ್ ಮಾಂಜರೇಕರ್, ಲಾರೆನ್ಸ್, ಮಾರುತಿ, ಗುರುನಾಯ್ಕ್, ದೇವೇಂದ್ರ ಗುನ್ಗಿ, ಶ್ರೀಪಾದ್ ನಾಯ್ಕ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕಾರ್ಯಕ್ರಮ ಇದು. ಈ ಕೋಟಿ ಬಜೆಟ್ ಅನ್ನ ಇವರು ಕಾರ್ಯಕ್ರಮ ಹಾಕುವುದು, ಈ ರಸ್ತೆ ನೋಡಿ ಹದಗೆಟ್ಟ ರಸ್ತೆಯನ್ನ ನಮ್ಗೆ ಅಲ್ಲೇ ಆ ರೀತಿ ಮಾಡ್ಕೊಂಡು ಇವರು ಕರಾವಳಿಸ್ಕೊ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಈ ಜಿಲ್ಲಾಡಳಿತಕ್ಕೆ ಶೇಮ್ ಅಂತ ಹೇಳಿ ನಾನು ಇಷ್ಟಪಡ್ತಾ ಇದ್ದಾರೆ. ಜನರ ಸಮಸ್ಯೆಯನ್ನ ನೀವು ಬಗೆಹರಿಸೋದು ಬಿಟ್ಟು ನೀವು ಕರಾವಳಿಸ್ಕೊ ಮಾಡ್ತೀರಾ. ಜನರನ್ನೇ ಸರಿ ಇಲ್ಲ ಅಂದ್ರೆ ಕರಾವಳಿಸ್ತು ಯಾಕೆ ಅದು? ಯಾರಿಗೆ ಅದು ಕರಾವಳಿಸ್ತಾವ? ನಿಮ್ ಕುಟುಂಬಕ್ಕ, ನಿಮ್ ಫ್ಯಾಮಿಲಿ ನೋಡ್ಲಿಕ್ಕ? ನೋಡಿ ಎಷ್ಟೋ ಜನ ಪಾಪ ಆ ರಸ್ತೆಯಲ್ಲಿ ಬೀಳ್ತಾ ಇದ್ದಾರೆ, ಇವರು ಕರಾವಳಿಸ್ಕೊ ಮಾಡ್ತಾ ಇದ್ದಾರೆ. ಮರ್ಯಾದೆ ಇಲ್ಲ ಈ ಜಿಲ್ಲಾಡಳಿತ ಹೇಳಿಕ್ಕೆ ಇಷ್ಟಪಡ್ತಾರೆ. ಮರ್ಯಾದೆ ಬಿಟ್ಟು ಹೋಗಿದ್ದಾರೆ ಇವರಿಗೆ. ಇವ್ರಿಗೆ ಯಾರು ಈ ಕಾರವಾರ ಏನಾಗಿದೆ, ಯಾರು ಇಲ್ಲ ಹೇಳೋರು ಕೇಳೋರಿಲ್ಲ ಆಗಿದೆ. ಯಾರು ಅಧಿಕಾರಿಗಳಿದ್ದೆ ಡಿಪೋನ ಬಂದ್ ಮಾಡ್ಕೊಂಡು ಎಲ್ಲ ಬಸ್ಸನ್ನ ಅನುಕೂಲ ತಗೊಂಡು ಬಸ್ ಡ್ರೈವರ್ ಕೂಡ ಹೇಳ್ತಾ ಇದ್ದಾರೆ ಆ ರಸ್ತೆ ಹೋಗ್ಲಿಕ್ಕೆ ನಮ್ಗೆ ಬೇಜಾರಾಗ್ತಾ ಇದೆ ಅಂತ. ಹೊಸ ಬಸ್ ನಾವು ರಿಪೇರಿ ಮಾಡಿದ ಬಸ್ ಅನ್ನ ಮತ್ತೆ ಒಂದೇ ದಿವಸ ಹಾಳಾಗ್ತಾ ಇದೆ. ಆ ಬಸ್ ಆ ರೂಟಿಗೆ ಹೋದಂತ ಬಸ್ಸು ಮತ್ತೆ ಸಂಜೆ ಬಂದು ನಾವು ಡಿಪೋಗೆ ಕಳಿಸ್ಬೇಕು. ಡಿಪೋ ಎಲ್ಲಿದೆ ಇವಾಗ? ಅಂಕೋಲ ಇದೆ. ಅಂಕೋಲ ಹೋಗ್ಬೇಕಂತೆ ಬಸ್. ಲೋಕಲ್ ಬಸ್ ಕೂಡ ಅಂಕೋಲ ಹೋಗ್ಕೊಂಡು ಹಾಕಿದ್ದಾರೆ ಇವರು. ಯಾರಿಲ್ಲ ಇಲ್ಲಿ ಕೇಳೋರು ಹೇಳೋರು ಯಾರಿಲ್ಲ ಆಗಿದೆ ನಮ್ಮ ಪರಿಸ್ಥಿತಿ. ನೋಡಿ ಒಂದು ಪಾಪ ಬಸ್ ಇಲ್ಲ. ಇವತ್ತು ಬಸ್ ಸ್ಟ್ಯಾಂಡ್ ಅಲ್ಲಿ ಹೋದ್ರೆ ಪಾಪ ಅಳ್ತಾರೆ ಜನ. ಅಲ್ಲಿ 4 ಗಂಟೆ ಹೋಗೋ ಬಸ್ 7 ಗಂಟೆ ಹೋಗ್ತಾ ಇದೆ ಇವತ್ತು. ಅಂಕೋಲ ಡಿಪೋನ ಬರ್ಬೇಕಂತೆ. ಹಾಗಾಗಿ ನಾವು ವಿನೂತನವಾಗಿ ಪ್ರತಿಭಟನೆಯನ್ನ ಮಂಗಳವಾರ ಇಟ್ಟಿದ್ದೇವೆ. ಇವ್ರ ಕಡೆಯಿಂದ ಸರ್ಕಾರದಿಂದ ಆಗೋದಿಲ್ಲ. ಈ ಪಿಡಬ್ಲ್ಯೂಡಿ ಇಲಾಖೆನೂ ಸತ್ತೋಗಿದೆ. ಈ ಜಿಲ್ಲಾಡಳಿತ ಅಂತಾರೆ, ಯಾಕಂದ್ರೆ ಕರಾವಳಿಸ್ಕೊ ಮಾಡ್ತಾರೆ. ಡ್ಯಾನ್ಸ್ ಅಲ್ಲಿ ದೊಡ್ಡ ಇದು ಮಾಡ್ತಾರೆ. ಫಿಲ್ಮ್ ಆಕ್ಟರ್ ಯಾರ್ಯಾರು ತಗೊಂಡು ಸಂಗೀತ ಮನೋರಂಜನೆ ಮಾಡ್ತಾರೆ. ಈ ರಸ್ತೆನ ಬಿಡು, ಈ ರಸ್ತೆ ರಿಪೇರ್ ಮಾಡಿಬಿಟ್ಟು ಸಂಗೀತ ಮನೋರಂಜನೆ ಮಾಡ್ತಾರೆ. ಅದಕ್ಕಾಗಿ ನಾವು ಏನ್ ಮಾಡ್ತಾ ಇದ್ದೇವೆ, ರಿಕ್ಷಾ ಚಾಲಕರು, ಮಾಲಕರು, ಮತ್ತೆ ಅಲ್ಲಿಯ ಜನರು, ಆ ಏರಿಯಾದ ಜನರು, ಮತ್ತೆ ನಮ್ಮ ವಿದ್ಯಾರ್ಥಿ ಒಕ್ಕೂಟ ಕೂಡ್ಕೊಂಡು ನಾವು ಮಂಗಳವಾರ ದಿವಸ ನಾವೇ ನಮ್ಮ ಸ್ವಂತ ಕೈಯಿಂದನೇ ಹಣ ಹಾಕಿ ಅಲ್ಲಿ ಜಲ್ಲಿ ಮತ್ತೆ ಮಣ್ಣನ್ನ ಹಾಕಿ ನಾವೇ ರಸ್ತೆಯನ್ನ ರಿಪೇರಿ ಮಾಡ್ತಾ ಇದ್ದೇವೆ ಮಂಗಳವಾರ ದಿವಸ. ಮತ್ತೆ 2 ಮಡಿಕೆಯನ್ನ ಮಾಡ್ತಾ ಇದ್ದೇವೆ. ಮಡಿಕೆ ಅಂದ್ರೆ ಗೊತ್ತಾಯ್ತಲ್ಲ ಸರ್? ಕಾಣಿಕೆ ಡಬ್ಬನ ಹುಡಿಕೆ ಡಬ್ಬಿ ಮಾಡ್ಕೊಂಡು ಒಂದು ಕೈಗಾ ಪ್ರಾಜೆಕ್ಟ್ಗೆ ಈ ಕೈಗಾ ಪ್ರಾಜೆಕ್ಟ್ಗೆ ದೇಣಿಗೆ ಅಂದ್ರೆ ಭಿಕ್ಷೆ ದೇಣಿಗೆ ಅಂತ ಮಾಡ್ತಾ ಇದ್ದೇವೆ. ಅದ ನಂತರ ಲೋಕೋಪಯೋಗಿ ಇಲಾಖೆ ಅಂದ್ರೆ ಪಿಡಬ್ಲ್ಯೂಡಿಗೆ ಭಿಕ್ಷೆ ದೇಣಿಗೆ ಅಂತ ಮಾಡ್ಕೊಂಡು ಆ ಇಲ್ಲಿ ಬರುವಂತಹ ಜನರ ಹತ್ರ ನಾವು ₹1 ಹಾಕಪ್ಪ, ಒಂದು ₹5 ಎಷ್ಟು ನಿಮ್ಗೆ ಬರ್ತಾ ಅದು ಹಾಕಿ ಆ ಕಾಣಿಕೆ ಡಬ್ಬನ್ನ
ಭಿಕ್ಷೆ ದೇಣಿಗೆಯನ್ನ ನಾವು ಒಂದು PWD ಇಲಾಖೆಗೆ ತಲುಪಿಸ್ತೇವೆ, ಒಂದು ಕೈಗಾ ಪ್ರಾಜೆಕ್ಟ್ಗೆ ತಲುಪಿಸ್ತಾ ಇದ್ದೇವೆ. ಯಾಕಂದ್ರೆ ಇಷ್ಟೆಲ್ಲ ಹೋರಾಟ ಮಾಡಿಕೊಂಡು ನಮ್ಗೆ ಪ್ರಯೋಜನ ಇಲ್ಲ ಅಂದ್ರೆ ನಾವು ಏನ್ ಮಾಡ್ಬೇಕು? 20 ಕೋಟಿ ಸ್ಯಾಂಕ್ಷನ್ ಆಗಿದೆ ಅಂತ ನಮ್ಮ ಮುಂದೆ ಕಾಣಿಸ್ತಾರೆ ಎಲ್ಲ ಪ್ರಾಜೆಕ್ಟ್, ಮ್ಯಾಪ್ ಕೂಡ ರೆಡಿ ಆಗಿದೆ. ಎಲ್ಲಿ ಹೋಯ್ತಾ ಇರೋದು? ಹೋಯ್ತಾ ಇಲ್ಲಿ 20 ಕೋಟಿ ಹೋಗ್ತಾ ಇಲ್ಲಿ ಹಾಕಂದ್ರೆ ನೀವು ರಸ್ತೆ ಮಾಡಲಿಲ್ಲ ಅಂತ. ಕರಾಳು ವಸ್ತು ಮಾಡ್ಲಿಕ್ಕೆ ನಿಮ್ಮ ಹತ್ರ ಹಣ ಇದೆ, ರಸ್ತೆ ಮಾಡ್ಲಿಕ್ಕೆ ನಿಮ್ಮ ಹತ್ರ ಹಣ ಇಲ್ವಾ? 87 ವರ್ಷದಿಂದ ಗ್ರಾಹಕರ ವಿಶ್ವಾಸದಡಿಯಲ್ಲಿ ನರಸಿಂಹ ಮಾರ್ಕೆಟ್ ಕಾರವಾರ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ. ಪೂಜಾ ಹೋಮ ಹವನ, ಮದುವೆ, ಮುಂಜಿ, ಗೃಹ ಪ್ರವೇಶ ಎಲ್ಲಾ ಕಾರ್ಯಕ್ಕೆ ಬೇಕಾಗುವ ಪೂಜಾ ಸಾಮಗ್ರಿಗಳು, ಬಾಳೆ ಎಲೆ, ಬಾಳೆಗಿಡ, ಬಾಳೆಗೊನೆ, ಮಾವಿನ ತೋರಣ, 5 ಜಾತಿಯ ಜೋಡು ಹಣ್ಣುಗಳು, ಬೇಲಪತ್ರೆ, ತುಳಸಿ, ಹರಿಯಾಳ, ಶಂಖ, ರುದ್ರಾಕ್ಷ, ಕಡದಾನ್ಯ, ಬಾಸಿಂಗ, ಮದುವೆ ಡಿಸೈನ್ ಕಾಯಿ, ಹೂವಿನ ಹಾರ, ಆಕಳ ಶುದ್ಧ ಹಾಲು, ಶುದ್ಧ ಗೋಮೂತ್ರ, ತುಪ್ಪ ಸಿಗುತ್ತದೆ. ನಿಮಗೆ ಲಭ್ಯವಿರುವ ವಸ್ತು ಕಾರವಾರದ ಯಾವುದೇ ಭಾಗದ ಮನೆಗೆ ಮುಟ್ಟಿಸುವ ವ್ಯವಸ್ಥೆಯ ನಮ್ಮ ನರಸಿಂಹ ಮಾರ್ಕೆಟ್ ಕಾರವಾರ. ಒಮ್ಮೆ ಭೇಟಿ ನೀಡಿ ಖಚಿತಪಡಿಸಿಕೊಳ್ಳಿ. ನರಸಿಂಹ ಮಾರ್ಕೆಟ್, ರಾಯ್ಕರ್ ಮ್ಯಾನರ್, ಕೈಕಿಣಿ ರೋಡ್, ಕಾರವಾರ. ಮೊಬೈಲ್ ನಂಬರ್ 9242121334. ಮಾನವೀಯತೆಯನ್ನು ಮೀರಿ ಮಗನಿಗೆ ಅಮಾನುಷ ಕೃತ್ಯ ಎಸಗಿದ ತಂದೆ. ಕುಮಟಾ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಹೆಗಡೆ ಗ್ರಾಮದಲ್ಲಿ ತಂದೆಯೇ ಮಗನಿಗೆ ಮಾನವೀಯತೆಯನ್ನು ಮೀರಿದ ಹಿಂಸೆ ನೀಡಿದ ಹೃದಯಭೇದಕ ಘಟನೆ ಬೆಳಕಿಗೆ ಬಂದಿದೆ. ಮಗನಿಗೆ ಕ್ರೂರವಾಗಿ ವರ್ತಿಸಿದ ಆರೋಪ ವಿಜಯ್ ನಾಯ್ಕ್ ಎಂಬಾತ ಮೇಲಾಗಿದ್ದು, ತನ್ನ ಮನೆಯ ಬಾತ್ರೂಮ್ನಲ್ಲಿ ಮಗನನ್ನು ಕೂಡಿ ಹಾಕಿ ಕಣ್ಣಿಗೆ ಕಾರದ ಪುಡಿ ಎರಚಿ ಕೈಗಳನ್ನು ಸುಟ್ಟು ಚಿತ್ರಹಿಂಸೆ ನೀಡಿರುವ ವಿಚಾರ ಹೊರಬಿದ್ದಿದೆ. 13 ವರ್ಷಗಳ ಹಿಂದೆ ವಿಜಯ್ ನಾಯ್ಕ್ ಚಿತ್ರಾ ಎಂಬಾಕೆಯನ್ನು ವಿವಾಹವಾಗಿದ್ದರೂ ಇಬ್ಬರಿಗೂ ವಿಚ್ಛೇದನವಾಗಿತ್ತು. ನ್ಯಾಯಾಲಯ ಮಕ್ಕಳನ್ನು ಇಬ್ಬರು ನೋಡಿಕೊಳ್ಳುವಂತೆ ಆದೇಶ ನೀಡಿದ್ದರಿಂದ ಬಾಲಕ ತಂದೆಯ ಮನೆಯಲ್ಲಿ ವಾಸವಾಗಿದ್ದ. ವಿಚ್ಛೇದನದ ಬಳಿಕ ವಿಜಯ್ ಮತ್ತೊಬ್ಬ ಮಹಿಳೆಯನ್ನು ಮನೆಯಲ್ಲಿ ಇಟ್ಟುಕೊಂಡಿದ್ದನು. ಮಗ ತನ್ನ ಮೋಜು ಮಸ್ತಿಗೆ ಅಡ್ಡಿಯಾಗುತ್ತಾನೆ ಎಂಬ ಕಾರಣಕ್ಕೆ ಪ್ರತಿದಿನ ಹಿಂಸೆ ನೀಡುತ್ತಿದ್ದಾನೆಂದು ಮಾಹಿತಿ. ಬಂಧನದ ಹೆಸರಲ್ಲಿ ಬಾತ್ರೂಮ್ನಲ್ಲಿ ಕ್ರೌರ್ಯ. ತಂದೆ ವಿಜಯ್ ಮಗನನ್ನು ಮನೆಯ ಬಾತ್ರೂಮ್ ಒಳಗೆ ಕೂಡಿ ಹಾಕಿ ಕೈಗಳನ್ನು ಸುಟ್ಟು ಕಣ್ಣಿಗೆ ಕಾರದ ಪುಡಿ ಎರಚಿ ಅಮಾನುಷ ದೌರ್ಜನ್ಯ ನಡೆಸಿದ್ದಾನೆ. ಬಾಲಕನ ವಿಕೃತ ಸ್ಥಿತಿ ತಾಯಿಗೆ ತಿಳಿದ ನಂತರ ಕುಮಟಾ ಪೊಲೀಸರ ಸಹಾಯದಿಂದ ಮಗುವನ್ನು ರಕ್ಷಿಸಲಾಗಿದೆ. ಬಾಲಕನನ್ನು ತಕ್ಷಣವೇ ಕುಮಟಾ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಪಾಪಿ ತಂದೆ ವಿಜಯ್ ವಿರುದ್ಧ ಕುಮಟಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಘಟನೆಯ ನಂತರ ವಿಜಯ್ ನಾಯ್ಕ್ ತಲೆಮರೆಸಿಕೊಂಡಿದ್ದು ಪೊಲೀಸರು ಶೋಧ ಕಾರ್ಯ ಮುಂದುವರಿಸಿದ್ದಾರೆ. ಏನಾಯ್ತು? ಮಗನಿಗೆ ಅದು ಡೈವರ್ಸ್ ಆದ ತಕ್ಷಣ ಅವರು ಕರ್ಕೊಂಡು ಹೋದ್ರು. ಇಬ್ಬರಿಗೂ ತಾನು ನೋಡ್ಕೊಳ್ತೆ ಹೇಳಿ ನನ್ನ ಹತ್ರ ಕೊಡ್ಲಿಲ್ಲ. ಎಲ್ಲಿ ಕರ್ಕೊಂಡು ಹೋದ್ರು? ಅವ್ರ ಜೊತೆನೆ ಕರ್ಕೊಂಡು ಹೋದ್ರು. ಅವ್ರ ಹೆಗ್ಡೆ ರೂಮ್ ಅಲ್ಲಿ, ಹೆಗ್ಡೆ ವಿವೇಕ್ ನಗರದಲ್ಲಿ ರೂಮ್ ಮಾಡ್ಕೊಂಡಿದ್ರು. ಯಾರು ಅವರು? ವಿಜಯ್ ಅವರು ರೂಮ್ ಮಾಡ್ಕೊಂಡಿದ್ರು. ರೂಮ್ ಮಾಡಾದ್ಮೇಲೆ ಅಲ್ಲಿಂದ ಬಂದ್ರು. ಅಲ್ಲಿ ನನಗೆ ಆಮೇಲೆ ಸ್ಕೂಲ್ಗೆ ಹೋಗಿ ನೋಡ್ಲಿಕ್ಕೂ ಕೊಡ್ಲಿಲ್ಲ. ಹೆಗ್ಡೆ ವಿವೇಕ್ ನಗರ ಸ್ಕೂಲಲ್ಲಿ ಹೋಗ್ತಿದ್ರು ಇಬ್ರು. ಇವನು 1ನೇ ಕ್ಲಾಸು, ಇನ್ನೊಬ್ಳು 5ನೇ ಕ್ಲಾಸು. ಹೋಗ್ತಿದ್ರು. ನಂಗೆ ನೋಡ್ಲಿಕ್ಕೆ ಒಳ್ಳೆ ಅಲ್ಲಿ ಟೀಚರ್ ಎಲ್ಲ ಡೋರ್ಗೆ ಆಮೇಲೆ ಗೇಟ್ಗೆಲ್ಲ ಲಾಕ್ ಮಾಡ್ತಿದ್ರು. ನನಗೆ ಏನು ವಿಷಯನೂ ಗೊತ್ತಾಗ್ತಿಲ್ಲ. ಇದು 1 ತಿಂಗಳ ಹಿಂದ್ಗಡೆ ಹೋದಾಗ್ಲೂ ಇವನು ಇರ್ತಿರ್ಲಿಲ್ಲ ಸ್ಕೂಲಲ್ಲಿ. ಮತ್ತೊಂದು ಹುಡುಗಿ ಇರ್ತಿತ್ತು. ಅಮ್ಮ ಆಗಿದೆ ಅಂತ ಹೇಳಿ ಸುಳ್ಳು ಹೇಳಿದ್ರು ನನ್ನ ಹತ್ರ. ಕಡೆ ನಿನ್ನೆ ನಮ್ಮ ಹುಡುಗಿ ಕಾಲ್ ಮಾಡಿ ಹೀಗಿದೆ ಟಾರ್ಚರ್ ಮಾಡ್ತಿದ್ದಾರೆ ತಮ್ಮನಿಗೆ, ಬಾ ನೀ ಬೇಗ ಅಂತ ಹೇಳಿ ಕಾಲ್ ಮಾಡಿ ನನಗೆ, ನನ್ನ ತಮ್ಮನಿಗೆ ಎಲ್ರಿಗೂ ಕಾಲ್ ಮಾಡಿದಲ್ಲ ಅವಳು. ಇವತ್ತು ಬೆಳಿಗ್ಗೆ ಹೋಗಿ ಸ್ಕೂಲ್ ಹತ್ರ ಹೋಗಿ ಅವಳ ರೂಮ್ ಹತ್ರ ನೋಡಿ ಹೋದಾಗ ಈ ತರ ಇದೆ ಹುಡುಗ. ನೀವು ಎಲ್ಲಿ ನೋಡಿದ್ರಿ ಹುಡುಗನ? ಸ್ಕೂಲ್ ಅಲ್ಲ, ಹುಡುಗನ್ ನೋಡಿದ್ ರೂಮ್ ಅಲ್ಲಿ. ಮನೆ ಒಳಗೆ ಹೋದೆ ನಾನು, ಬಾಡಿಗೆ ಮನೆ ಒಳಗಡೆನೆ ಹೋದೆ. ಅಲ್ಲಿ ನೋಡಿದ್ರೆ ಈ ಸ್ಥಿತಿಲಿ ಇತ್ತು. ಏನೇನ್ ಮಾಡಿದ್ದಾರೆ ಹುಡುಗನಿಗೆ? ಅವನಿಗೆ ಸುಟ್ಟಿದ್ದಾರೆ ಕೈಗೆ, ಆಮೇಲೆ ಕಣ್ಣಿಗೆ ಖಾರ ಮೆಣಸಿನಿಟ್ಟು ಹಾಕಿದಾರಂತೆ. ಮೈ ತುಂಬಾ ಸುಟ್ಟಿ ಗಾಯ ಆಗಿದೆ, ಹೊಡೆದಿದ್ದಾರೆ ಬೆಲ್ಟ್ ಅಲ್ಲಿ. ಯಾವ ಕಾರಣಕ್ಕೆ ಮಾಡಿದ್ದಾರೆ? ಸುಮ್ನೆ ಕಾರಣ ಏನು ಇಲ್ಲ, ಹಠ ಗಿಟ ಯಾವ್ದಕ್ಕೂ ಇಲ್ಲ. ಅವ್ರಾಗೆ ಹೇಳ್ತಾರೆ ನಿಮ್ಮ ಹತ್ರ, ಅವ್ರೇ ಕೇಳ್ಬೋದು. ಏನ್ ಹಠ ಇಲ್ಲ. ನನ್ನ ಹತ್ರ ಮಾತಾಡಿದ್ರು ಹೊಡಿಯೋದು, ಸುಡೋದು. ಸ್ಕೂಲ್ ಹತ್ರ ನೀನ್ ಮಾತಾಡದೆ ನಾನೇನಾದ್ರು ತಿಂಡಿ ಕೊಟ್ರು ಅದಕ್ಕೆ ಕಷ್ಟ. ಅದಕ್ಕೆ ಈ ಕಾರಣದಲ್ಲಿ ಹೀಗಾಗಿದೆ ಅಷ್ಟೇ. ನಿಮ್ಮ ಮದುವೆಗೆ ಎಷ್ಟು ವರ್ಷ ಆಯ್ತು? 13 ವರ್ಷ ಆಯ್ತು.
ಯಾವಾಗ ಡೈವರ್ಸ್ ಆಗಿದೆ ಯಾವಾಗ? 8 ತಿಂಗಳ 7 ತಿಂಗಳ ಆಗೋಯ್ತು. ನೀವು ಮಕ್ಕಳನ್ನ ನೀವು ಇಟ್ಕೋಬೋದು? ನಾ ಹೇಳಿದೆ, ಬಟ್ ಯಾವುದೇ ಕೋರ್ಟಲ್ಲೂ ಕರೀಲಿಲ್ಲ, ಎಲ್ಲೂ ಕರೀಲಿಲ್ಲ ನನ್ನ ಮಕ್ಕಳನ್ನ. ಹ್ಞೂ ವಕೀಲರು ಬರ್ಸ್ಕೊಂಡ್ರು, ಸೈನ್ ತಗೊಂಡ್ರು ಅಷ್ಟೇ. ಹ್ಞೂ ಈಗ ಮುಂದಿನ ದಾರಿ ಮುಂದೆ ಅಂತ ಮಾಡ್ತೀರಿ? ಮುಂದೆ ನನ್ನ ಮಕ್ಕಳು ನನ್ನ ಜೊತೆ ಇರ್ತಾರೆ. ಅಲ್ಲ ಈಗ ಅದನ್ನ ಕಾನೂನು ಕ್ರಮ ಹೌದು, ತಗೊಳ್ತಾರೆ? ತಗೊಳ್ತೀನಿ ನಾನು. ಅವ್ರ ಮೇಲೆ ಇಬ್ಬರ ಮೇಲೆ ತಗೊಳ್ತೀನಿ ನಾನು. ಅವರು ಮತ್ತೊಬ್ಬರು ನಿಮ್ಮ ಪತ್ನಿ ಒಟ್ಟಿಗೆ ಇರ್ತಾರಲ್ಲ ಅವ್ರ ಅವ್ರ ಹೆಸರು? ಪತ್ನಿ ಮದ್ವೆ ಆಗಿದ್ದಾರೆ ಇಲ್ಲೋ ಗೊತ್ತಿಲ್ಲ ಸರ್. ಅವಳಿಗೂ ಆಲ್ರೆಡಿ ಮದ್ವೆ ಆಗಿದೆ. ಅವಳಿಂದಾನೇ ಇಷ್ಟ ಆಗಿದ್ದು, ನನಗದು ಗೊತ್ತಿಲ್ಲ ಕರೆಕ್ಟ್ ಆಗಿ. ಅವ್ರ ಹೆಸರೇನು? ಅವಳ ಹೆಸರು ದೀಪಾ ಅಂತ. ಈ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಏನಾದರೂ ಕೊಟ್ಟಿದ್ದೀನಿ, ಕೇಸ್ ತಗೊಂಡೋಗಿದ್ದಾರೆ. ಕೇಸ್ ಮಾಡ್ಬೇಕು, ಇವಾಗ ಹೋಗ್ಬೇಕು ಸ್ಟೇಷನ್ಗೆ ಹೋಗಿ ಕೇಸ್ ಬರ್ಕೊಡೋದಿದೆ. ಇನ್ನು ಅವ್ರ ಸ್ಟೇಟ್ಮೆಂಟ್ ತಗೊಂಡೋಗಿದ್ದಾರೆ ಅಷ್ಟೇ. ಕೇಸ್ ತಗೊಬೇಕು ಅಷ್ಟೇ. ನನ್ಗೆ ನ್ಯಾಯ ಬೇಕು, ಆ ಹುಡುಗನಿಗೆ ಆದ ನೋವಿಗೆ ನ್ಯಾಯ ಬೇಕು, ಏನೂ ಇಲ್ಲ. ನಿಮ್ಮ ಹೆಸರು? ನನ್ನ ಹೆಸರು ಚಿತ್ರ ಅಂತ. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರವಾರ ಪ್ಲಸ್ ವೀಕ್ಷಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.